ಮನೆಯಲ್ಲೇ ಇದ್ವಿ ಬಂದಾಗಿಂದ ಒಂದು 5 ಡೇಸಿಂದ ಮನೆಯಲ್ಲೇ ಲಾಕ್ ಆಗಿದ್ವಿ ನಾವು. ರೇಯಾನ್ಶಿಗೆ ಬಂದ ತಕ್ಷಣ ಫೀವರ್ ಶುರುವಾಗಿತ್ತು. 103 ಎಲ್ಲ ಒರಿಜಿನಲ್ ಎಲ್ಲ ಇದ್ದೀವಿ ಆಚೆ ಬರ್ತದೆ. ಮುಕ್ಕು ಆ್ಯಂಡ್ ಡೈರೆಕ್ಟ್ ಟೆಂಪಲಿಂದ ನಾವು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಇವಾಗ. ಆನ್ ದ ವೇ ಟು ಬಳ್ಳಾರಿ. ಅವರೊಬ್ರು ಟ್ರೈನಲ್ಲಿ ಕೂತ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ದಾರೆ. ಇವತ್ತು ಚೆನ್ನಾಗಿದೆ ನೋಡಕ್ಕೆ ಮನೆ ಅಂದರೆ ಇನ್ನೆಲ್ಲ ಸಮೋಸೆ ಹೇಳೋದು ಎಲ್ಲರ ಏನು ಸ್ಟಾಪ್ ಮಾಡ್ತೀವಿ ನೋಡಿಲಿ. ಎಲ್ಲರಿಗೂ ನಮಸ್ಕಾರ. ಬೆಂಗಳೂರಿಂದ ಮನೆಗೆ ಬರ್ತಿದ್ದಾಗೆ ನೋಡಿ ಮಸಾಲ ಪುರಿ ಪಾನಿಪುರಿ ಪಾರ್ಟಿ ಆಗ್ತಾ ಇದೆ. ನನ್ನ ಕಸಿನ್ನು ಬರ್ತಾನೆ ಪಾನಿಪುರಿ ಎಲ್ಲ ಎತ್ಕೊಂಡ್ಬಂದಿದ್ಲು. ಸೊ ಬೆಂಗಳೂರು ಪಾನಿಪುರಿ ಫಸ್ಟ್ ಡೇನೇ ಎಂಜಾಯ್ ಮಾಡಿದ್ವಿ. ಅವಳು ಬೇಗ ತುಂಬಿಸ್ಕೊಂಡ್ಲು ಒಳಗೆ. ನೀವು ನೋಡ್ತಾ ಇದ್ದೀರಾ ಅಕ್ಕ ಬಾವ ಅಪ್ಪ ಅಮ್ಮ ನಾನು ನನ್ನ ಕಸಿನ್ನು ಎಲ್ಲರೂ ಇದ್ರು. ಸೊ ಒಂದು ಪಾನಿಪುರಿ ಅಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫಸ್ಟ್ ಡೇನೆ. ಬಂಗಾರಪೇಟೆ ಪಾನಿಪುರಿ. ಹೌದು, ಒರಿಜಿನಲ್ ಎಲ್ಲ ಇದ್ದೀವಿ ಆಚೆ ಬರ್ತದೆ. ಮುಕ್ಕು ನಾವು ಬಂದಿದ್ದು ನೆಕ್ಸ್ಟ್ ಡೇನೆ ಸಂಕ್ರಾಂತಿ ಇದ್ದಿದ್ರಿಂದ ರೇಯಾನ್ಶು ಮತ್ತೆ ನನ್ನ ಅಕ್ಕನ ಮಗ ಸುಘೋಷ್ ಅಂತ ಇಬ್ರು ಮೇಲೆ ಟೆರೆಸ್ ಮೇಲೆ ಕಳಿಸಿ ಸೂರ್ಯಗೆ ಪೂಜೆ ಮಾಡಿಸಿದ್ವಿ. ಅವ್ರಿಗೆ ಸಂಕ್ರಾಂತಿ ಅಂದ್ರೆ ಕರೆಕ್ಟಾಗಿ ಸನ್ನಿಂದ ಕಣ್ಬಿಡಕ್ಕೆ ಆಗ್ತಾ ಇರ್ಲಿಲ್ಲ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಷ್ಟೇ. ನಾವು ಕನಕಪುರ ರೋಡಲ್ಲಿರೋ ಇಸ್ಕಾನ್ ಟೆಂಪಲ್ಗೆ ಬಂದಿದ್ವಿ. ಇಷ್ಟು ದಿನ ಮನೆಯಲ್ಲಿ ಕೂತು 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 ಬೋರಾಗಿ ಬಂದಾಗಿಂದ ಮನೆಯಲ್ಲೇ ಇದ್ವಿ. ಇವತ್ತು ಫಸ್ಟ್ ಟೈಮ್ ಆಚೆ ಹೊರಟಿರೋದು. ರೇಯಾನ್ಸ್ಗೆ ಸ್ವಲ್ಪ ಬೆಟರ್ ಇದೆ ಇವತ್ತು, ಅದಕ್ಕೆ ಅಲ್ಲ ಇಷ್ಟು ದಿನ ಮನೆಯಲ್ಲೇ ಇದ್ವಿ ಬಂದಾಗಿಂದ ಒಂದು 5 ಡೇಸಿಂದ ಮನೆಯಲ್ಲೇ ಲಾಕ್ ಆಗಿದ್ವಿ ನಾವು. ರೇಯಾನ್ಸ್ಗೆ ಬಂದ ತಕ್ಷಣ ಫೀವರ್ ಶುರುವಾಗಿತ್ತು. 103 ಎಲ್ಲ. ಸೊ ಅದನ್ನು ಎಲ್ಲ ಸರಿ ಮಾಡಿಕೊಂಡು ಇವಾಗ ಫಸ್ಟ್ ಟೈಮ್ ಇವತ್ತು ಯಾವ ವಾರ ಥರ್ಸ್ಡೇ ನಾವು ಬಂದಿರೋ ಸಂಡೇ ಥರ್ಸ್ಡೇ ಆಚೆ ಬಂದಿದ್ದೀವಿ. ಒಂದು ಟೆಂಪಲ್ಗೆ ಹೋಗೋಣ ಅಂತ. ಇವತ್ತು ನಮ್ಮ ಅಪ್ಪಂದು ಬರ್ಡೇ ಇತ್ತು ಹಾಗೆ. ಇದು ಕನಕಪುರ ರೋಡಲ್ಲಿರೋ ಇಸ್ಕಾನ್ ಟೆಂಪಲ್. ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲದೆ ಇರೋದ್ರಿಂದ ನಾನು ಜಾಸ್ತಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ತುಂಬ ಒಳಗಡೆ ಹೋದ್ಮೇಲೆ ಹಾಗೆ ಪ್ರಸಾದ ಅದು ಇದು ಎಲ್ಲ ತುಂಬಾ ಚೆನ್ನಾಗಿತ್ತು. ನೀವು ಇಲ್ಲಿ ಹೋಗ್ತಾ ಇದ್ದೀರಾ ಆನ್ ದ ವೇ ಕನಕಪುರ ರೋಡಲ್ಲ ಅಂದರೆ ಒಂದ್ಸರಿ ವಿಸಿಟ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ನಾವು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಇವಾಗ. ಆನ್ ದ ವೇ ಟು ಬಳ್ಳಾರಿ. ರೇಯಾನ್ಸ್ ಇದು ಫಸ್ಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಇಂಡಿಯಾ ಅದು ಅಲ್ಲ ಪಾಪ? ಯಾ ಸರಿ, ಫುಲ್ ಹುಷಾರಿಲ್ಲದೆ ಟ್ರೈನ್ ಬರ್ತಾ ಇದೆ. ನಿಂತಿದ್ದೀನಿ, ಯಾರು ಟ್ರೈನೇ ನೋಡಿಲ್ಲ ಅಂತ. ನಾವಿದ್ದೀವಿ ಟ್ರೈನಲ್ಲಿ ಆನ್ ದ ವೇ ಟು ಬೆಳ್ಳಾರಿ. ಅವರೊಬ್ರು ಟ್ರೈನಲ್ಲಿ ಕೂತ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ದಾರೆ. ಇವತ್ತಿದ್ದು ನೋಡ್ಲಿಕ್ಕಾಗತ್ತಲ್ಲ ಇವು ಇದು ಮಧ್ಯದ್ದು ಬೆಡ್ಶೀಟ್ ತೆಗ್ದಿಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಹೌದು. ಹಾಯ್,
ಬಳ್ಳಾರಿ ಅಜ್ಜಿ ಮನೆಗೆ ಇದ್ದೀವಿ ಅಂದ್ರೆ ನಂದು ದೊಡ್ಡಮ್ಮನ ಮನೆಗೆ ಇದ್ದೀವಿ. ಎಸ್, ತುಂಬಾ ಚೆನ್ನಾಗಿದೆ. ಇದೊಂಥರ ಫುಲ್ ಓಲ್ಡ್ ಸ್ಟೈಲ್ ಮನೆ, ಸಕ್ಕತ್ತಾಗಿದೆ ನೋಡಕ್ಕೆ ಮನೆ. ಅಂದ್ರೆ ಎಲ್ಲ ಸುಗೋಷ್, ಇನ್ನೆಲ್ಲ ಸುಗೋಷ್ ಹೇಳೋದು, ಇನ್ನೆಲ್ಲ ಏನ್ ನಾವು ಸ್ಟಾಪ್ ಮಾಡ್ತೀವಿ. ಇವನು ಸುಗೋಷ್ ಅಂತ ನಮ್ಮ ಅಕ್ಕನ ಮಗ, ನಿಮ್ಗೆಲ್ಲ ಗೊತ್ತೇ ಇರಬೇಕು. ವಿಡಿಯೋ ಮಾಡ್ತಾ ಇರೋದು ನಮ್ಮ ಮಗ. ಎಸ್, ಸುಗೋಷದ ಅಮ್ಮ. ಎಸ್, ಆಕ್ಷನ್ ಅಂತ ಆಕ್ಷನ್ ಮಾಡ್ಬೇಕು. ಬಲ್ಲೆ 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 ಬಲೆ ಬಲೆ ಮೇಲೆ ಬಲ್. ನೋಡಿ ಗೈಸ್, ಮಂಗ ತರ ಇಲ್ಲಿ ಸಿಂಗಲ್ ಇದ್ದಾರೆ. ಸೆಕೆಂಡ್ ನೋಡಿ ನಮ್ಮಿಬ್ಬರನ್ನ ಇವರು ದೂಡ್ತಾ ಇದ್ದಾರೆ. ಇಲ್ಲಿ ಬಂದ್ರೆ ಆಕ್ಚುಲಿ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ. ಈ ಸ್ವಿಂಗ್ ಅಲ್ಲಿ ನಾವು ಚಿಕ್ಕದ್ರಿಂದಾನೇ ಹೋಗಿದ್ದೀವಿ. ಸೊ ತುಂಬಾ ನೊಸ್ಟಾಲ್ಜಿಕ್ ಫೀಲ್ ಅಂತ ಹೇಳ್ತಾರಲ್ಲ, ಅದೇ ಇದೆ ನಮಗೆ ಮನೆ. ಬಳ್ಳಾರಿಯಿಂದ ನೆಕ್ಸ್ಟ್ ಡೇ ನಾವು ಹೋಗಿದ್ದು ಮಂತ್ರಾಲಯಕ್ಕೆ. ರಿಯಾನ್ಶ್ಗೆ ತುಂಬಾ ಹುಷಾರಿರ್ಲಿಲ್ಲ, ಅವನಿಗೆ ತುಂಬಾ ಕೆಮ್ಮಿತ್ತು. ಬಟ್ ಅಂದ್ರೂ ನಾವು ಹೋಗ್ಬೇಕು ಅಂತಾನೆ ಹೋಗಿದ್ದರಿಂದ ನಾವು ಮಂತ್ರಾಲಯಕ್ಕೂ ಹೋಗಿ ಬಂದ್ವಿ. ತುಂಬಾ ಖುಷಿ ಆಯ್ತು ಆಕ್ಚುಲಿ ದರ್ಶನ ಮಾಡಿದ್ದು. ಅಲ್ಲೆಲ್ಲ ಫಸ್ಟ್ ಟೈಮ್ ನಾವು ಮಂತ್ರಾಲಯ ವಿಸಿಟ್ ಮಾಡಿದ್ದು. ಸೊ ತುಂಬಾನೇ ಖುಷಿ ಆಯ್ತು. ಎಲ್ಲರೂ ನಾವು ದೊಡ್ಡಮ್ಮ, ನನ್ನ ಕಸಿನ್ ಎಲ್ಲರೂ ಜೊತೆಗೆ ಹೋಗಿದ್ವಿ. ಬಾಬು ಎಲ್ಲಿದೆಯಮ್ಮ? ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಬಂದಿದ್ದಲ್ಲ, ಇಲ್ಲಿ ಇವರು ಬಾರ್ಗೇನ್ ಮಾಡ್ತಾ ಇದಾರಲ್ಲ ಹೂವಿಗೆ. ಅಮ್ಮಂದು ಅಯ್ಯೋ ಬಂಗಾರಿ ಬಂದು ಹುಷಾರಿಲ್ಲ ಇದಕ್ಕೆ. ನೋಡಿಲಿ ಬಚ್ಚಾ ಪಾರ್ಟಿ. ಹಾಯ್ ಹಾಯ್ ಹೇಳಿ ಇಲ್ಲಿ. ಸೇ ಹಾಯ್ ಸುಗೋಷ್ ಜೈನ. ನಾನು ಹಾಂ ಮಂತ್ರಾಲಯ ಟ್ರಿಪ್ ಮುಗಿಸ್ಕೊಂಡು ತುಂಬ ಚೆನ್ನಾಗಾಯಿತು. ಎಲ್ಲ ತುಂಬಾ ಖುಷಿ ಆಯಿತು ನಮಗೆ. ಅಲ್ಲಿ ಆಬ್ವಿಯಸ್ಲಿ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ, ಎಲ್ಲೂ ಮಾಡೋಕ್ಕೆ ಬಿಡೋದಿಲ್ಲ ಅಲ್ವಾ. ಏನು ಒಂದು ಈ ಥರ ಟೆಂಪಲ್ಗಳಲ್ಲೆಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಒಳಗಡೆ. ಸೊ ಹಾಗಾಗಿ ನಾವು ಒಳಗಡೆ ಏನೂ ಜಾಸ್ತಿ ವಿಡಿಯೋ ಮಾಡಿಲ್ಲ ಸದ್ಯಕ್ಕೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗ್ತೀವಿ, ಪುತ್ತೂರಲ್ಲಿ ಸಿಗ್ತೀವಿ. ಆನ್ ದ ವೇ ಪುತ್ತೂರಲ್ಲಿ ಇವಾಗ ಆಲ್ರೆಡಿ ಇದ್ದೀವಿ ಪುತ್ತೂರಲ್ಲೇ. ಈ ವಿಡಿಯೋನ ಪುತ್ತೂರಿಂದನೇ ಎಂಡ್ ಮಾಡ್ತಾ ಇದ್ದೀವಿ. ಬಟ್ ನೆಕ್ಸ್ಟ್ ವಿಡಿಯೋ ನಾವು ಪುತ್ತೂರಿಗೆ ಬರ್ತಾ ಮಾಡಿರೋ ವಿಡಿಯೋದಲ್ಲಿ ಸಿಗ್ತೀವಿ. ರೇಯಾನ್ಶು ಇವಾಗ ಆಲ್ರೆಡಿ ಪುತ್ತೂರಿಗೆ ಬಂದು ನೋಡಿಲಿ, ಫುಲ್ಲು ಪುತ್ತೂರಿಗೆ ಗಾಳಿ ತಗೊಂಡು ಇವಾಗ ಹಿಂಗೆ ಆಡ್ತಾ ಇದ್ದಾನೆ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. Bye bye. Subscribe.